ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ತುಳುನಾಡಿನ ಚರಿತ್ರೆಯ 2ನೇ ಸಂಚಿಕೆಯನ್ನು ಆರಂಭಿಸುತ್ತಿದ್ದೇನೆ. ಕಳೆದ ವಿಡಿಯೋದಲ್ಲಿ ತುಳುನಾಡಿನ ಇತಿಹಾಸವನ್ನು ತಿಳಿದಿದ್ದೇವೆ. ತುಳುನಾಡಿನ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ತುಳುವರ ಸಂಸ್ಕೃತಿ ಹಾಗೂ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬಿಸು ಹಬ್ಬ ಅಂದರೆ ಯುಗಾದಿ ಹಬ್ಬದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ತುಳು ಪಂಚಾಂಗದ ಪ್ರಕಾರ ಮೊದಲಿಗೆ ಬರುವ ತುಳುವರ ಹಬ್ಬ ಯುಗಾದಿ. ತುಳುವರ ಪ್ರಕಾರ ಯುಗಾದಿಯನ್ನು ವರ್ಷದ ಆರಂಭ ಎಂದು ಆಚರಿಸುತ್ತಾರೆ. ಈ ಹಬ್ಬವನ್ನು ತುಳುನಾಡಿನಲ್ಲಿ ಬಿಸು ಪರ್ಬ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಯುಗಾದಿ ಪದದ ಮೂಲ ಅರ್ಥ ಯುಗದ ಆದಿ. ಈ ಹಬ್ಬವನ್ನು ಹೆಚ್ಚಿನವರು ಬೇವು ಬೆಲ್ಲವನ್ನು ತಿನ್ನುವ ಮೂಲಕ ಆಚರಣೆ ಮಾಡುತ್ತಾರೆ. ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಸಂಭವಿಸುವ ಕಷ್ಟ ಸುಖಗಳನ್ನು ಒಂದೇ ರೀತಿ ಸ್ವೀಕಾರ ಮಾಡಬೇಕು ಎನ್ನುವ ಅರ್ಥದಿಂದ ಈ ರೀತಿಯ ಸಂಪ್ರದಾಯ ನಡೆದು ಬಂದಿದೆ. ಕೆಲವರು ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಿದರೆ ಇನ್ನು ಕೆಲವರು ಚಂದ್ರಮಾನ ಯುಗಾದಿಯ ದಿನ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಈ ಯುಗಾದಿ ಆಚರಣೆಯ ಹಿಂದೆ ಜ್ಯೋತಿಷ್ಯ ಶಾಸ್ತ್ರದ ಮಹತ್ತರ ಸಾಧನೆಗಳೇ ಅಡಗಿವೆ ಎಂದು ಪೂರ್ವಿಕರು ನಂಬುತ್ತಾರೆ. ಈ ಹಬ್ಬವನ್ನು ಹೆಚ್ಚಾಗಿ ತುಳುನಾಡು ಮಾತ್ರವಲ್ಲದೆ ಆಂಧ್ರ, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಹಲವು ಕಡೆಗಳಲ್ಲಿ ಆಚರಿಸುತ್ತಾರಾದರೂ ತುಳುನಾಡಿನವರಿಗೆ ಈ ಹಬ್ಬ ಬಹಳ ಮಹತ್ವದ್ದಾಗಿದೆ. ಬಿಸು ಹಬ್ಬವನ್ನು ಹೇಗೆ ಆಚರಿಸುತ್ತಾರೆಂದರೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ಕನಿ ಇಡುತ್ತಾರೆ. ಕನಿ ಅಂದರೆ ತುಳಸಿ ಕಟ್ಟೆಯ ಎದುರು ಅಥವಾ ದೈವದ ಚಾವಡಿಯಲ್ಲಿ 2 ತುದಿ ಬಾಳೆ ಎಲೆ ಜೋಡಿಸಿಟ್ಟು ತಮ್ಮದೇ ಜಮೀನಿನಲ್ಲಿ ಬೆಳೆದಿರುವ ಭತ್ತ, ದವಸ ಧಾನ್ಯ, ತರಕಾರಿ, ಫಲ, ಪುಷ್ಪ, ಶಿಯಾಳ, ಪಿಂಗಾರ, ಮನೆಯಲ್ಲಿರುವ ಬಂಗಾರ ಹಾಗೂ ಅದರ ನಡುವಿನಲ್ಲಿ ಒಂದು ಕನ್ನಡಿಯನ್ನು ಇಟ್ಟು ಮನೆಯಲ್ಲಿರುವ ಎಲ್ಲರೂ ಒಟ್ಟಾಗಿ ನಿಂತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮನೆಯ ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡುವುದು ಇಂದಿನಿಂದಲೂ ಬಂದಿರುವ ಪದ್ಧತಿ. ಆನಂತರ ಗದ್ದೆಗೆ ಹೋಗಿ ಬೀಜ ಬಿತ್ತಿ ಬರುತ್ತಾರೆ. ಇದನ್ನು ತುಳುವಿನಲ್ಲಿ ಕೈಬಿತ್ತು ಬಿತ್ತುನಿ ಅನ್ನುತ್ತಾರೆ. ಆನಂತರ ಮಧ್ಯಾಹ್ನ ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ಸಿಹಿ ಊಟ ಮಾಡುವುದು ಬಿಸು ಹಬ್ಬದ ವೈಶಿಷ್ಟ್ಯ. ಕೆಲವು ಕಡೆಗಳಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ಫಲ ವಸ್ತು ಶಿಯಾಳಗಳನ್ನು ದೇವಾಲಯಗಳಿಗೆ ಕಾಣಿಕೆ ಅರ್ಪಿಸಿ ಬರುವ ಪದ್ಧತಿಯು ನಡೆದುಕೊಂಡು ಬಂದಿದೆ. ಬಿಸು ಹಬ್ಬ ಕಳೆದ ನಂತರ ಬರುವ ಹಬ್ಬ ಅಂದರೆ ಆಟಿಯ ಅಮಾವಾಸ್ಯೆ. ಆನಂತರ ಬರುವ ಹಬ್ಬ ನಾಗರ ಪಂಚಮಿ. ತುಳುನಾಡಿನಲ್ಲಿ ನಾಗಾರಾಧನೆಗೆ ಬಹಳ ಪ್ರಾಮುಖ್ಯತೆ ಇದೆ. ಈ ಎಲ್ಲ ಹಬ್ಬಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಬಿಸು ಹಬ್ಬದ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ತುಳುನಾಡಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.